ನಮಗೆ ನನ್ನ ಹಿರಿಯ ಪ್ರಚಾರಕರು ನಮ್ಮ ಸುರತ್ಕಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ರು. ಅಂದರೆ ಆವಾಗಿನ ಕಾಲ, ಅಂದರೆ ಅವರು ಅಲ್ಲಿ ಕಲಿತಿರ್ತ ಕಾಲದಲ್ಲಿ, ಅಂದರೆ 84-85 ಅಥವಾ ಆ ಸಂದರ್ಭದಲ್ಲಿ ನಿಂತಾಗ ಒಂದು ಹೆಣ್ಣು ಮಗಳನ್ನು, ಪುಟ್ಟ ಹೆಣ್ಣು ಮಗಳನ್ನು ಕರ್ಕೊಂಡು ಬರ್ತಾ ಇದ್ಲಂತೆ ಇನ್ನೊಬ್ಳು. ಸ್ವಲ್ಪ ಕಾಲು ಹೀಗೆ ತೆವಳಿಕೊಂಡಾಗಿ ಬಂದ ಹಾಗೆ ಬರ್ತಾ ಇದ್ಲು. ಇವ್ರು ಕೇಳಿದ್ರಂತೆ, ಏನಾಯ್ತು ಹೆಣ್ಣು ಮಗಳಿಗೆ, ಪೋಲಿಯೋ ಏನಾದ್ರೂ ಆಗಿತ್ತಾ ಅಥವಾ ಏನಾಯ್ತು ಅಂತ. ಆವಾಗ ಅವಳ ಅಮ್ಮ ಅದು ಉತ್ತರ ಕೊಟ್ಟದ್ದು ಏನಂತ ಹೇಳಿದ್ರೆ ವಿಭತ್ಸ ಆಗಿದೆ. ಇವಳ ಅಪ್ಪ ತುರ್ತು ಪರಿಸ್ಥಿತಿಗೋಸ್ಕರ ವಿರುದ್ಧ ಕೆಲಸ ಮಾಡ್ತಾ ಇದ್ರು. ಆವಾಗ ಪೊಲೀಸ್ ರೈಡ್ ಆಯಿತು ಮನೆಯಲ್ಲಿ. ಅಪ್ಪ ಸಿಕ್ಕಿರ್ಲಿಲ್ಲ, ಭೂಗತವಾಗಿದ್ರು. ಆ ಕೋಪದಲ್ಲಿ ತೊಟ್ಟಿಲಿನಲ್ಲಿರ್ತಕ್ಕಂಥ ಆ ಪುಟ್ಟ ಕಂದವನ್ನು ಎತ್ತಿಕೊಂಡು ನೆಲಕ್ಕೆ ಹಾಕಿದ್ರು. ಅದರ ಕಾರಣದಿಂದ ಈ ರೀತಿ ಆಯಿತು ಅಂತ ನಿಮಗೆ ಈಗ ಅಗಾಧತೆ ಗೊತ್ತಾಗಿರಬಹುದು. ಎಂಥ ರೀತಿಯಲ್ಲಿ ಬ್ರಿಟಿಷರು ಕೂಡ ಈ ರೀತಿ ಮಾಡಿದ್ದಾರೆ ಅಂತ ನೀವು ಕೇಳಿದ್ರ. ಅದು ಇಂಥ ಒಂದು ಹೀನವಾಗಿರತಕ್ಕಂಥ ಮನಸ್ಥಿತಿ ಅಂದಿತ್ತು ಅಲ್ವಾ. ಒಂದು ರಾಜಕೀಯಕ್ಕೋಸ್ಕರ, ಒಂದು ಪಕ್ಷಕ್ಕೋಸ್ಕರ, ಒಬ್ಬರ ಸ್ವಾರ್ಥಕ್ಕೋಸ್ಕರ ಯಾವ ರೀತಿಯಲ್ಲಿ ನಲಿಗೆ ಹಾಕಿದ್ರು. ಈಗಷ್ಟೇ ಹೇಳಿದ್ರು ನಮಗೆ, ನಮ್ಮ ಇವ್ರಿಗೆ ಗೊತ್ತಾಗಲಿ ಅಂತ ಹೇಳಿ, ಕಹಳೆ 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 ಅಂತ. ಏನು ಗೊತ್ತೇನು ಕಹಳೆ ಅಂತ ಹೇಳಿದ್ರೆ, ನಾಳೆ ಇಂದಿರಾ ಗಾಂಧೀಜಿಯವರು ತುರ್ತು ಪರಿಸ್ಥಿತಿ ಹಾಕಿ ಇಷ್ಟು ಜನರನ್ನು ಒಳಗೆ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಪೇಪರಲ್ಲಿ ಬರೆಯೋ ಹಾಗಿಲ್ಲ. ಅದಕ್ಕೋಸ್ಕರ ಒಂದು ಮಾನಿಟರಿಂಗ್ ಟೀಮ್ ಇತ್ತು. ಅದಕ್ಕೋಸ್ಕರ ಜನರಿಗೆ ತಲುಪಿಸಬೇಕಲ್ವಾ. ಆ ತಲುಪಿಸುವುದಕ್ಕೋಸ್ಕರ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದವರು ಸುಳ್ಳೆದ ಯಾವುದೋ ಒಂದು ಗುಹೆಯಲ್ಲಿಯೋ ಅಲ್ಲಿ ಒಂದು ಈ ಕಹಳೆಯನ್ನು ಪತ್ರಿಕೆಯನ್ನು ಪ್ರಿಂಟ್ ಮಾಡ್ತಾ ಇದ್ರು. ಪ್ರತಿಯೊಂದು ಮನೆಗೆ ಹಾಕ್ತಾ ಇದ್ರು, ಪೋಸ್ಟರ್ಗಳನ್ನು ಮಾಡ್ತಾ ಇದ್ರು. ಈ ಕಹಳೆ ಪತ್ರಿಕೆ ಯಾರ್ಯಾರ ಹತ್ತಿರ ಸಿಗುತ್ತೋ ಅವರನ್ನು ಜೈಲಿಗೆ ಹಾಕಿ ಮೀಸಾದಲ್ಲಿ ಅನ್ನು ಒಳಗೆ ಹಾಕೋದೆ, ಇನ್ನು ಹೊರಗೆ ಬರ್ಲಿಕ್ಕಿಲ್ಲ. ಯಾರು ಮರ್ಡರ್ ಮಾಡ್ಲಿಲ್ಲ ಸ್ವಾಮಿ, ಕೇವಲ ಕಹಳೆ ಪತ್ರಿಕೆ ಯಾರ ಕೈಯಲ್ಲಿ ಸಿಗುತ್ತೋ ಅವರು ಹೋಯ್ತು ಅಂತ ಲೆಕ್ಕ. ಒಂದು ಘಟನೆ ಹೇಳ್ತೀನಿ. ನಮ್ಮ ಇಲ್ಲೇ ಇದ್ದಾರೆ ಭಾರತಿ ಭಟ್ಟ ಅಂತ ಹೇಳಿ, ಅವರ ಕೈಯಲ್ಲಿ ಆ ಪತ್ರಿಕೆ, ಅವರು ಕೂಡ ಈ ಭೂಗತವಾಗಿ ಕೆಲಸ ಮಾಡ್ತಿದ್ದ ಸಂದರ್ಭ ಪತ್ರಿಕೆ ಇತ್ತು. ಪೊಲೀಸರು ಬಂದ್ರು, ಅವ್ರ ಕೈಗೆ ಸಿಕ್ಕಿದ್ರೆ ನಮ್ಮ ಇಷ್ಟು ಟೀಮ್ ಹೋಗುತ್ತೆ. ಏನ್ ಮಾಡಿದ್ದು ಗೊತ್ತುಂಟು ಆ ಹೆಣ್ಮಗಳು, ಆವತ್ತಿನ ಸಂದರ್ಭದ ಹೆಣ್ಮಗಳು ಸಹಕಾರ ಭಾರತದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಷ್ಟು ಕಹಳೆ ಪತ್ರಿಕೆಯನ್ನು ನುಂಗಿಬಿಟ್ರು, ಹಚ್ಚಿಕೊಂಡು. ಇಂತಹ ಹೋರಾಟಗಳು ನಡೆದಿವೆ ಸರಿ. ಆದ್ರೆ ಇದನ್ನು ಅತ್ಯಂತ ಹೀನವಾಗಿ, ಕೃಪಣವಾಗಿ ನೋಡುವಂತ ಕಾರ್ಯ ಇವತ್ತಿನ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಮಾಡೋದು ಸಂವಿಧಾನದ ರಕ್ಷಣೆ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇದೆ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.